ಇತ್ತೀಚೆಗೆ ನಿಧನರಾದ ಅಂಬೇಡ್ಕರ್ ವಾದಿ ಸಾಮಾಜಿಕ ಪರಿವರ್ತನಾ ಚಳುವಳಿಯ ನೇತಾರರಾದ ಡಿ ಕಯ್ಯ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಡಿ ಕಯ್ಯನವರ ನಿವಾಸದಲ್ಲಿ ನಡೆಯಿತು. ಬೋಧಿರತ್ನ ಬಂತೀಜರವರ ನೇತೃತ್ವದಲ್ಲಿ ಪುಣ್ಯಾನುಮೋದನಾ ಕಾರ್ಯಕ್ರಮ ನಡೆಯಿತು. ಬೌದ್ಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಡಿ ಕಯ್ಯನವರ ಪುಣ್ಯ ಸ್ಮರಣೆ ನಡೆಯಿತು. ಇದೇ ವೇಳೆ ಡಿ ಕಯ್ಯನವರಿಗೆ ನುಡಿ ನಮನ ಸಲ್ಲಿಸಿದ ಅಕ್ಕ IAS ಅಕಾಡೆಮಿಯ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್, ಡಿ ಕಯ್ಯನವರು ಸಮಾಜ ಪರಿವರ್ತನೆಯ ಮೂಲಕ ದೊಡ್ಡ ಸಮೂಹವೊಂದನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಡಿ ಕಯ್ಯ ಅವರ ಮಾತುಗಳನ್ನು ಹೆಚ್ಚು ಕೇಳಿರಲಿಲ್ಲ. ನಾನು MA ಮುಗಿಸಿ ಆಗ ತಾನೇ PhDಗೆ ಸೇರಿದ ಸಂದರ್ಭದಲ್ಲಿ ಅವರು ನನಗೆ ಪರಿಚಯವಾದರು. ಅಂದಿನಿಂದ ಅವರೊಂದಿಗೆ ಒಡನಾಟವಿತ್ತು. ಮಕ್ಕಳಿಗಿಂತಲೂ ಹೆಚ್ಚಾಗಿ ಅವರು ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ ಎಂದ ಅವರು ಡಿ ಕಯ್ಯನವರ ಜೊತೆಗಿನ ಒಡನಾಟವನ್ನು ಸ್ಮರಿಸಿದರು. ಡಾಕ್ಟರ್ ಶ್ರೀನಿವಾಸ್ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿ ಕಯ್ಯನವರು ರಕ್ತ ಸಂಬಂಧಕ್ಕಿಂತಲೂ ಮಿಗಿಲಾಗಿದ್ದರು. ಅವರು ಹೇಗೆ ಚಳುವಳಿ ಕಟ್ಟಬೇಕು ಎನ್ನುವುದನ್ನು ತೋರಿಸಿದವರು. ಚಳುವಳಿಯ ಏಳು ಬೀಳುಗಳನ್ನು ಅನುಭವಿಸಿದರೂ ಎಂದಿಗೂ ಕುಗ್ಗಿದವರಲ್ಲ. ಸಮಾಜ ಪರಿವರ್ತನೆಗೆ ಸಾವಿರಾರು ಕ್ಯಾಂಪುಗಳನ್ನು ಮಾಡಿದವರು ಎಂದು ಸ್ಮರಿಸಿದರು. ಈ ವೇಳೆ ಹೋರಾಟಗಾರ್ತಿ ಡಿ ಕಯ್ಯನವರ ಧರ್ಮಪತ್ನಿ ಅತ್ರಾಡಿ ಅಮೃತ ಶೆಟ್ಟಿ, ಬಹುಜನ ಚಳವಳಿಯ ಹಿರಿಯ ನಾಯಕಿ ಲಕ್ಷ್ಮೀ ಗೋಪಿನಾಥ್, ಪ್ರಜ್ವಲ್ ಮೌರ್ಯ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಖಂಡರಾದ ದಾಸಪ್ಪ ಎಡಪದವು, ಅಚ್ಯುತ ಸಂಪಿಗೆ, ಸತೀಶ್ ಕಕ್ಕೆಪದವು, ಲಕ್ಷ್ಮಣ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಡಿ ಕಯ್ಯ ಸರ್ ಅವ್ರನ್ನ ನಾನು ಅಂದ್ರೆ ಅವ್ರ ಮಾತುಗಳನ್ನ ಜಾಸ್ತಿ ಕೇಳಿದ್ದಿರ್ಲಿಲ್ಲ. ಆದ್ರೆ ಲಕ್ಷ್ಮಕ್ಕ ಅವರು ಇಲ್ಲೇ ಇದ್ದಾರೆ ಮತ್ತು ಅಮೃತಕ್ಕ ಅವರು ಇಲ್ಲೇ ಇದ್ದಾರೆ. ಅವ್ರ ಮಾತುಗಳನ್ನ ಸುಮಾರು ಕಾರ್ಯಕ್ರಮಗಳು ನಾವು ಕೇಳಿ ಅವಾಗ ಇನ್ಸ್ಪೈರ್ ಆಗಿದ್ವಿ. ನಾವು ಅವಾಗ ಬಹಳ ಚಿಕ್ಕವರು, MA ಮುಗಿಸಿ ಆಗ್ತಾನೆ PhDಗೆ ಸೇರಿದಂಥ ಸಂದರ್ಭ 2000 ಮತ್ತು 2001ನೇ ಇಸ್ವಿ ಸಂದರ್ಭ. ಆವಾಗಲೇ ನನಗೆ ಪರಿಚಯ ಆಗಿದ್ದು. ಅಂದಿನಿಂದ ಒಂದು ಒಡನಾಟ ಇತ್ತು. ನಾವು ಇಲ್ಲಿಗೆ ಬಂದಿದ್ದೀವಿ, ನಮ್ಮನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ಉಪಚರಿಸಿದ್ದಾರೆ. ನಮೋ ತಸ್ಸಾ ಭಗವತೋ ಅರಹತೋ ಸಮ್ಮಾ ಸಂಬುದ್ದಸ್ಸಾ ಯತಿಪಿಸೋ ಭಗವಾನಃ ಸಮ್ಮಾ ಸಂಬುದ್ಧೋ ವಿದ್ಯಾಚರಣ ಸಂಪನ್ನೋ ಗತೋ ಲೋಕವಿದೋ ಅನುತ್ತರೋ ಪುರಿಸ ಧರ್ಮ ಸಾರಥಿ ಸತ್ತಾ ದೇವ ಮನುಸ್ಸಾನಃ ಬುದ್ಧೋ ಭಗವಾತಿ. ನಮೋ ತಸ್ಸ ಸಮ್ಮಾ ಸಂಬುದ್ದಸ್ಸ ಯೇ ಚ ಬುದ್ಧ ಅತೀತ ಚ ಯೇ ಚ ಬುದ್ಧ ಅನಾಗತ ಅಚ್ಯೋಪನ್ನಾ ಚ ಯೇ ಬುದ್ಧ ಅಹಂ ವಂದಾಮಿ ಸರ್ವದಾ. ಸಮ್ಮಾ ಸಂಬುದ್ದಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ.